ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಿಲ್ಲಾಡಿ ಗ್ರಾಮದ ನೈಲಾಡಿಯ ಕುಂದ್ರಾಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು 50 ವರ್ಷಗಳ ಹಿಂದಿನ ಶಿವಲಿಂಗ ಪತ್ತೆಯಾಗಿದ್ದು ಊರ ಮಂದಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಸುಮಾರು 50 ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ನಿತ್ಯ ಪೂಜೆ, ಶಿವರಾತ್ರಿ ಉತ್ಸವ, ರಂಗಪೂಜೆ ಮುಂತಾದ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದ್ದು ದೇವಸ್ಥಾನದ ಪ್ರಾಂಗಣದಲ್ಲಿ ಪ್ರಾಥಮಿಕ ಶಾಲೆಯೂ ಇದ್ದು ಅದೆಷ್ಟೋ ವಿದ್ಯಾರ್ಥಿಗಳು ದೇವಾಲಯದ ಪ್ರಾಂಗಣದಲ್ಲಿ ವಿದ್ಯಾರ್ಜನೆಯನ್ನು ಪಡೆದುಕೊಂಡಿದ್ದಾರೆ. ಕಾಲಕ್ರಮೇಣ ಈ ದೇವಸ್ಥಾನ ನಶಿಸ್ತಾ ಹೋಗಿ ಪ್ರಸ್ತುತ ನೆಲಸಮವಾಗಿತ್ತು. ಇದೀಗ ಮತ್ತೆ ಶಿವಲಿಂಗ ಪತ್ತೆಯಾಗಿದ್ದು ಶಿವಲಿಂಗದ ಮೇಲಿದ್ದ ಮಣ್ಣನ್ನು ತೆಗೆದು ಪೂಜೆಯನ್ನು ನೆರವೇರಿಸಲಾಗಿದೆ. नमो अग्रे वधाय च दूरे वधाय च नमो हन्त्रे च हनीयसे च नमो वृक्षेभ्यो हरिकेशेभ्यो नमः साराय नमः शम्भवे च नमः शङ्कराय च मयस्कराय च नमः शिवाय च शिवतराय च नमः स्थिरस्थिराय च कूल्याय च नमः पार्याय च वार्याय च नमः प्रतरणाय चोत्तरणाय च नमः आचार्याय च ಅಲ್ಲ ಹಿಡ್ಕೊಂಡ್ರೆ ಅಡಿ ಇದಿಲ್ಲಲ್ಲ ಕತ್ತಿ ಇದ್ದಿತ್ತಲ್ಲ ಮಗ ಇಲ್ಲಿ